ಮನೆಯ ಮಹಿಳೆ ಜಾಗೃತಿ ಆಗದಿದ್ದರೆ ಸುಸ್ಥಿರ ಸಂಸಾರ ಸಾಧ್ಯ. ನೀವು ಸ್ತ್ರೀ ಜಾಗೃತಿ ಆಗಲಿ, ಸುಸ್ಥಿರ ಸಂಸಾರ ಖಾತರಿ. ಶ್ರೀಮತಿ ಮೈಮುನಾ, ಅವರ ಮಗಳು ರಂಜೀನಾ, ಮರ್ಜಿನಾ, ಅಶ್ವಿನಾ ಇನ್ನೊಬ್ಬರು ಬಹಳ ಪ್ರತಿಭಾವಂತ ಯುವತಿ. ಅದರ ಜೊತೆಗೆ ಅವರ ಮಿಶ್ರಿಯಾ, ಐಶುಲ್ ಮಿಶ್ರಿಯಾ, ಅಜ್ಲಾನ್, ಇಡೀ ತಂಡ ಇಲ್ಲಿ ಆಗಮಿಸಿರೋದು ಬಹುಶಃ ಒಳ್ಳೆಯದಿದೆ. ಇವರು ಹೈನೋದ್ಯಮದ ಸುಸ್ಥಿರತೆ ಬಗ್ಗೆ ನಮಗೆ ಮುಂದಕ್ಕೆ ಚರ್ಚೆ ಆಗಲಿಕ್ಕುಂಟು. ಅದರ ಜೊತೆಗೆ ಅಬ್ದುಲ್ ರಜಾಕ್ ಅವರು ಇನ್ನೊಬ್ಬರು, ಅದೊಂದು ವಿಶ್ವವಿದ್ಯಾನಿಲಯ ಆದರೆ ಇವರೆಲ್ಲ ನಮ್ಮ ಕನ್ಸಲ್ಟೆಂಟ್ ಪ್ರೊಫೆಸರ್ಸ್. ಇದಕ್ಕೆ ಈ ಒಂದು ಗ್ರಾಮೀಣ ಹಣಬೆ ವ್ಯವಸಾಯದಲ್ಲಿ ಹೇಗೆ ಬೆಳೆದು ನಿಲ್ಬೋದು ಅಂತೇಳಿ ರಜಾಕ್ ಅವರು ತೋರಿಸಿಕೊಡ್ತಾ ಇದ್ದಾರೆ. ಅವರ ಒಂದೆರಡು ತಿನಿಸುಗಳ ಬಿಡುಗಡೆ ಕೂಡ ಇಲ್ಲಿ ಆಗಲಿಕ್ಕುಂಟು. ಅಬ್ದುಲ್ ರಜಾಕ್ ಇದ್ದಾರೆ. ಇನ್ನೊಬ್ಬರು ಬರಬೇಕಿತ್ತು, ಬಹುಶಃ ಸುಧಾಕರ್ ಅವರು, ಉದ್ಯಮಿ ಅವರು, ಯಾರಿಗೂ ಗೊತ್ತಿಲ್ಲ. ಹೋಳಿಗೆ ಭಟ್ರು ಅಂತ ಪ್ರಚಾರದಲ್ಲಿದ್ದಾರೆ. ದಿವಸಕ್ಕೆ 3000 ಹೋಳಿಗೆ ಮಾಡಿ 10ರ ಕೆಲಸ ಮಾಡಿದ್ದಾರೆ. ಇದು ಯಾಕೆ ಪ್ರಸ್ತಾಪ ಮಾಡ್ತಾರೆ ಅಂದರೆ, ಅವರು ಭಾಳ ಕಡಿಮೆ ಓದಿದ್ದು, ಕನಿಷ್ಠ ಓದಿದ್ದು, ಹೆಂಡತಿಯನ್ನು PhD ಮಾಡಿಸಿದ್ದಾರೆ ಮದುವೆ ಆದ ನಂತರ. ಅದು ಒಬ್ಬರು ಸುಧಾಕರ್ ಅಂತ ಅಸೇಗೋಳಿ ಅವರು, ಅದ್ಭುತ ವ್ಯಕ್ತಿ. ಅವರು ಕೂಡ ಭಾಳ ಸರಳವಾಗಿದ್ದಾರೆ, ನೋಡಿ ಸಾಧ್ಯ ಅಲ್ಲ. ಅದೇ ರೀತಿಯಲ್ಲಿ ನಮ್ಮ ಮೈಮುನ ಥರನೇ ಭಾಳಷ್ಟು ಬಂದ ಸ್ವಲ್ಪ ಏನು ಆದಾಯದಲ್ಲಿ ಭಾಳಷ್ಟು ಸೇವೆಗೆ ಪ್ರೋತ್ಸಾಹ ಕೊಡ್ತಾರೆ. ನಿಂತ್ಕೊಳ್ಳಿ. ನಿಮ್ಮ ಕುಟುಂಬ ಸಮೇತ ತಾಯಿ ಮತ್ತು ಮಗಳು, ಆದರ್ಶ ತಾಯಿ ಆದರ್ಶ ಮಕ್ಕಳು, ಅದು ಹೆಣ್ಮಕ್ಕಳು. ಬನ್ನಿ ದಯವಿಟ್ಟು ಈ ಕಡೆ ಬನ್ನಿ ಮೇಡಮ್. ಸುಸ್ಥಿರ ಜೀವನೋಪಾಯ ಮತ್ತು ಸುಸ್ಥಿರ ಸ್ವಚ್ಛತೆಗೆ ಈ ಕುಟುಂಬ ಒಂದು ದೊಡ್ಡ ಕೊಡುಗೆ ಕೊಡಲಿಕ್ಕುಂಟು. ಸ್ವಚ್ಛತೆಗೆ ಸಂಕಲ್ಪ ಮಾಡಿದವರವರ ಚಿಕ್ಕ ಮಗಳು ಸುಸ್ಥಿರ ಜೀವನೋಪಾಯಕ್ಕೆ ಸಂಕಲ್ಪ ಮಾಡಿ ಸಾಧನೆ ಮಾಡಿದರು ಮೈಮುನಾ ಮೇಡಮ್. ಇನ್ನೀ ಕಡೆ ಬನ್ನಿ. ಇದು ಬಹಳ ಅಪರೂಪದ ಕುಟುಂಬ. ಯಾವುದೇ ಕುಟುಂಬ ಒಂದು ಈ ಥರ ಕುಟುಂಬ ಸಾಧನೆ ಮಾಡಿರುವುದು ಬಹಳ ಅಪರೂಪ. ಒಂದು ವ್ಯಕ್ತಿ, ಒಂದು ಪುರುಷ ಅಥವಾ ಮಹಿಳೆ ಮಾಡಿರುವುದುಂಟು. ಅದು ಇಡೀ ಕುಟುಂಬ ಒಂದು ಸಾಧನೆ ಅಲ್ಲ, ಮಹಾ ಸಾಧನೆ ಮಾಡಿದೆ. ಈ ಕುಟುಂಬ ಈಗಾಗಲೇ ಜಿಲ್ಲೆ, ರಾಜ್ಯ, ದೇಶ ಮಟ್ಟದ ಗಮನ ಸೆಳೆದಿದೆ. ಮುಂದೆ ವಿಶ್ವ ಮಟ್ಟದ ಗಮನ ಸೆಳೆಯುವಂಥ ಕುಟುಂಬ ಇದಾಗಿದೆ. ಜೋರಾಗಿ ಚಪ್ಪಾಳೆ ಕೊಡಿ. ಈ ಕುಟುಂಬ ಸುಸ್ಥಿರ ಜೀವನೋಪಾಯಕ್ಕೆ ಮತ್ತು ಸುಸ್ಥಿರ ಸ್ವಚ್ಛತೆಗೆ ಸಂಕಲ್ಪ ಮಾಡಿದ ಕುಟುಂಬ, ಸಾಧನೆಯ ಪಥದಲ್ಲಿರುವ ಕುಟುಂಬ. ಇನ್ನೊಂದು ಕುಟುಂಬ ರಜಾಕ್. ಈ ಕಡೆ ಬನ್ನಿ ರಜಾಕ್ ಸರ್. ಇವರು ಅಣಬೆ ಕೃಷಿನಲ್ಲಿ 1 ವರ್ಷ ಚಿಂತನೆ ಮಾಡ್ತಾ 2 ತಿಂಗಳಲ್ಲಿ ಜಗತ್ತಿನ ಗಮನ ಸೆಳೆದ ಅಬ್ದುಲ್ ರಜಾಕ್ ಅವರು. ಹಾಗೆ ನಮ್ಮದೇ ಊರಿನ ತರಕಾರಿಯಲ್ಲಿ ಸಾಧನೆ ಮಾಡಿದವರು. ಭಾಳ ಹಿಂದೆ ಲತಾ ಒಬ್ಬರೇ ಮಾಡ್ತಾ ಇದ್ದರು. ತರಕಾರಿ ವ್ಯಾಪಾರ ನಿರಂತರವಾಗಿ ಮಾಡ್ತಾ ಈಗಾಗಲೇ ಯೂಟ್ಯೂಬಿನಲ್ಲಿ ಕಥೆಯಾಗಿ ಮೂಡಿ ಬಂದವರು ಲತಾ ಅವ್ರನ್ನ ಸ್ವಲ್ಪ ಈ ಕಡೆ ಕರ್ಕೊಂಡು ಬರಲಿಕ್ಕೆ ಹೇಳಿ. ಹಾಗೆ ಈ ಗ್ರಾಮದಲ್ಲಿ ಜನಪದ ವಿದ್ವಾಂಸರು ಅಂತ ಹೆಸರು ಪಡೆದವರು 5-6 ಪುಸ್ತಕ ಮಾಡಿದ್ದಾರೆ. ಸರಕಾರಿ ಸೇವೆ ಬಿಟ್ಟ ನಂತರ ಸ್ನಾತಕೋತ್ತರ ಪದವಿ ತುಳು ಮನೆಯಲ್ಲಿ ಮಾಡಿದ್ದಾರೆ. ನಮ್ಮ ಗ್ರಾಮದ ಒಬ್ಬ ವಿಶೇಷ ಜ್ಞಾನಿ. ದಯವಿಟ್ಟು ಚಂದ್ರಾಸ ಕಣಂತರು ನಿಂತ್ಕೊಳ್ಳಿ. ನಿಮ್ಮ ಕತೆ ಬುಕ್ಕು ನಿನ್ನೆ ನೋಡಿದೆ. ಅದರಲ್ಲಿ ನೀವು ಹೇಳಿದ ಒಂದು ಸರ್ ಈ ಕಡೆ ಬಂದುಬಿಡಿ. ಇಲ್ಲಿ ನಿಮ್ಮ ಕತೆ ಓದಿದ್ದೇನೆ. ಆ ಪುಸ್ತಕ ಕೂಡ 5 ಭಾಷೆಯಲ್ಲಿರುವಂತಹ ಜನಪದ ಕಥೆಗಳನ್ನು ಎಲ್ಲರೂ ಓದಬೇಕಾದ ಪುಸ್ತಕ. ಚಂದ್ರ ಕಣಂತೂರು ಸರ್ ಬನ್ನಿ ಈ ಕಡೆ. ಕ್ಯಾನ್ಸರ್ ಗೆದ್ದಂತಹ ಮಹಾನ್ ವ್ಯಕ್ತಿ ಶಿವಪ್ರಸಾದ್ ಆಳು ಸರ್, ದಯವಿಟ್ಟು ಬನ್ನಿ. ನಾವು ನಿಂತ್ಕೊಂಡೇ ನಮ್ಮ ಕಾರ್ಯ ಮುಗೀತದೆ. ದಯವಿಟ್ಟು ಬನ್ನಿ. ಮಹಾ ಉದ್ಯಮಿಗಳು, ಶಿಕ್ಷಣ ಕ್ಷೇತ್ರ ಕೊಡುಗೆ ಕೊಡ್ತಾ ಇರುವವರು ಇಬ್ರಾಹಿಂ ಸರ್, ದಯವಿಟ್ಟು ಬನ್ನಿ. ಒಬ್ಬರು ಅಧಿಕಾರಿಯಾಗಿ ಜನಾಧಿಕಾರಿ ಸಚಿವರೊಟ್ಟಿಗೆ ಶಾಸಕರೊಟ್ಟಿಗೆ ಕೆಲಸ ಮಾಡಿದ ವ್ಯಕ್ತಿ ಚಂದ್ರಶೇಖರ್ ಪಾತೂರ್ ಸರ್, ತಾವು ಬನ್ನಿ. 2 ಪತ್ರಕರ್ತರು, ಅಭಿವೃದ್ಧಿ ಪತ್ರಕರ್ತರು, ಅನ್ಸರ್ ಸರ್ ಅವರು ಬಾಳೆಪುಣಿಯವರು, ದಯವಿಟ್ಟು ಬನ್ನಿ. ಸತ್ತಾರ್ ಸರ್, ತಾವೆಲ್ಲ ಮೈಮುನವ್ರ ಜೊತೆಗಿರುವವರು. ಆಮೇಲೆ ಪ್ರಶಾಂತ್, ನೀವು ಕೂಡ ಒಂದು ಸಲ ಬರಬೇಕು. ಪ್ರಶಾಂತ್ ಮಹಾಭಾರತದಲ್ಲಿ ಅರ್ಜುನನ್ನು ಕರ್ಕೊಂಡು ಕೃಷ್ಣ ಸಾರಥಿ. ಈಗ ಮೈಮುನನ ಸಾರಥಿಯವರು ಪ್ರಶಾಂತ್, ಒಂದು ಸಲ ಬರಬೇಕು ಇಲ್ಲಿಗೆ. ಬಾಳೆಪುಣಿ ಗುರುವಪ್ಪ ಅವರು, ಪಾತೂರವರು, ಅನ್ಸರ್ ಅವರು, ದಯವಿಟ್ಟು ಈಗ ಬಂದುಬಿಡಿ. ಸತ್ತಾರ್ ಬನ್ನಿ. ಸಮೀಮ ಬನ್ನಿ. ಇಲ್ಲಿ ಇನ್ನು ನಿಂತ್ಕೊಳ್ಳೋ ಜಾಗ ಇಲ್ಲ, ಇನ್ನೂ ತುಂಬ ಒಂದು ಇಲ್ಲಿ ಬರಬೇಕು. ಇಲ್ಲಿ ಪಾತೂರ್, ಕೃಷ್ಣ ಸರ್ ಅಲ್ಲಿ ಅವರಿಬ್ಬರು ನಿಂತ್ಕೊಳ್ಳಿ. ಅಧ್ಯಕ್ಷರುಗಳಿಬ್ಬರು ಪಾತೂರ್, ಅನ್ಸಾರ್, ದಯವಿಟ್ಟು ಅನ್ಸಾರ್ ಅವರು ಮೈಮುನವರ ಕಥೆಯನ್ನು ಬರೆದಿದ್ದಾರೆ. ಶೀಘ್ರದಲ್ಲೇ ಮೈಮುನವರ ಪುಸ್ತಕ ಬಿಡುಗಡೆ ಆಗಲಿಕ್ಕೆ ಉಂಟು. ಮೈಮುನವರ ಕಥೆ
ಮೈಮುನ ಕತೆ ಮಾತ್ರ ಅಲ್ಲ, ಮೈಮುನ ತರಹದ 10 ಮಂದಿಯ ಕಥೆಯನ್ನು ಜೀವನೋಪಾಯ ಸುಸ್ಥಿರ ಜೀವನೋಪಾಯ ಮಾಡಿದಂಥ ವ್ಯಕ್ತಿಗಳ 10 ಕಥೆಗಳನ್ನು ಬರೀಲಿಕ್ಕೆ ಶುರು ಮಾಡಿದವರು ಅನ್ಸಾರ್ ಅವರು, ಬಾಳೆಪುಣಿ ಸರ್ ಇಬ್ಬರು ಬಂದ್ಬಿಡಿ. ಬಾಳೆಪುಣಿ ಅವರು ಈಗಾಗಲೇ ರಾಜ್ಯ ರಾಷ್ಟ್ರ ಮಟ್ಟದ ದೊಡ್ಡ ಪ್ರಶಸ್ತಿ ಪಡೆದುಕೊಂಡ ಈ ಬಾಳೆಪುಣಿ ಗ್ರಾಮದದೊಂದು ಅದು ವಿಶೇಷ ಶಕ್ತಿ. ಬಾಳೆಪುಣಿ ಗುರುಪ್ಪರು ಶಾಲೆಯ ಕಮಿಟಿಯ ಅಧ್ಯಕ್ಷರು ನಿಂತ್ಕೊಳ್ಳಿ. ಸೆಮೀಮ್ ಅವರು ಬಂದು ನಿಂತಿದ್ದಾರೆ. ಈಗ ನಮ್ಮ ಮುಂದೆ ಒಂದು ಬಹಳ ಪರಿಮಳ ತರುವಂಥ ಒಂದು ತಿಂಡಿ ಇದೆ. ಅದು ಸಾಮಾನ್ಯ ತಿಂಡಿ ಅಲ್ಲ, ಅದು ತಿಂಡಿ ಮಶ್ರೂಮ್. ನಾನು ಹೇಳಿದಲ್ಲ, 2 ತಿಂಗಳಲ್ಲಿ ವಿಶ್ವದ ಗಮನ ಸೆಳೆದಂಥ ನಮ್ಮ ಗ್ರಾಮದ ಬಾಳೆಪುಣಿಯ ರಜಾಕ್ ಅವರು ಇವತ್ತು ದಿವಸಕ್ಕೆ ಅಣಬೆಯಲ್ಲಿ ಸುಮಾರು 1000 ರೂಪಾಯಿ ಸಂಪಾದನೆ ಮಾಡುವುದು. 1000 ರೂಪಾಯಿ ದಿವಸಕ್ಕೆ. ಮುಂದೆ ಅದು 2000 ಆಗುತ್ತೆ, ದಿವಸಕ್ಕೆ 1,00,000 ಆಗಬಹುದು. ಆಗಬೇಕು ರಜಾಕ್ರದ್ದು. ಇವತ್ತು ಗುರುಪ್ಪ ಸರ್ ಆಯ್ತು ಸರ್ ಗುರುಪ್ಪ ಸರ್ ಆನ್ಸರ್ ಬರಬೇಕು ಅಂತ ಹೇಳಿದ್ದೀನಿ ನಾನು. ಏನೇ ಇರಲಿ, ಒಂದು ಹೈನುಗಾರಿಕೆ, ಸುಸ್ಥಿರ ಹೈನುಗಾರಿಕೆ, ಆಮೇಲೆ ಸುಸ್ಥಿರ ಸ್ವಚ್ಛತೆ, ಆಮೇಲೆ ಆಹಾರ ಮತ್ತು ಔಷಧಿ ಆಹಾರ ಅಣಬೆ, ಆಹಾರ ಮತ್ತು ಆದಾಯಕ್ಕೆ ಅಣಬೆ, ತರಕಾರಿ ಅದು ಸಹಜ ತರಕಾರಿ, ಕೆಮಿಕಲ್ ಇಲ್ಲದ್ದು. ಲತಾ ಇಲ್ಲಿದ್ದಾರೆ. ಈಗ ಮೊದಲಾಗಿ ಇವತ್ತು ನಮಗೆ ಮಧ್ಯಾಹ್ನ ಒಂದು ಸ್ವಚ್ಛ ಶುದ್ಧ ಕುಚ್ಚಿಲಕ್ಕಿ ಉಂಟು, ಗಂಜಿ. ನಮ್ಮ ತುಳುನಾಡಿನವರು ಬಡವ ಶ್ರೀಮಂತ ಭೇದ ಇಲ್ಲದೆ ಹಿಂದೆ ಮತ್ತು ಇಂದು ಗಂಜಿಯಲ್ಲೇ ಬದುಕುವಂತಹ ಬಹಳ ಕುಟುಂಬ ಇದೆ. ಕುಚ್ಚಿಲ ಗಂಜಿಯಲ್ಲಿ ಬದುಕೋರು ಬಹಳ ಇದೆ. ನಾನು ಕೂಡ ಕುಚ್ಚಿಲ ಗಂಜಿ ಉಣ್ಣುತ್ತಾ ಚಿಕ್ಕ ಅಂದಿನ ಇಲ್ಲಿವರೆಗೆ ಗಂಜಿ, ಕುಚ್ಚಿಲ ಗಂಜಿಯಲ್ಲಿ ಊಟ ಮಾಡ್ತಾ ದೊಡ್ಡ ರೋಗ ಮುಕ್ತನಾಗಿ ನಾನಿದ್ದೇನೆ. ಕುಚ್ಚಿಲಕ್ಕಿ ಗಂಜಿ ಅದಕ್ಕೆ ಕಾರಣ. ಬೆಳಿಗ್ಗೆ ಕುಚ್ಚಿಲಕ್ಕಿ, ಮಧ್ಯಾಹ್ನ ಕುಚ್ಚಿಲಕ್ಕಿ, ರಾತ್ರಿ ಕುಚ್ಚಿಲಕ್ಕಿ ಗಂಜಿ ಊಟ ಮಾಡೋದು. ಈಗ ಅಣಬೆ ತಿನ್ನಲಿಕ್ಕೆ ಶುರು ಮಾಡಿದ ಮೇಲೆ ಕುಚ್ಚಿಲಕ್ಕಿ ಸ್ವಲ್ಪ ಕಡಿಮೆ ಸಾಕಾಗ್ತದೆ. ನನಗೆ ಯಾರು ಹೇಳಿದ್ರು ಅಂದರೆ, ಈಗಿನ ಪ್ರಧಾನಮಂತ್ರಿಗಳು ನಿತ್ಯ ಅಣಬೆ ಪದಾರ್ಥ ಸೇವಿಸುವುದಂತೆ. ಪ್ರಧಾನಮಂತ್ರಿಗಳು, ಆ ಪ್ರಧಾನಮಂತ್ರಿಒಂದು ಶಕ್ತಿ ಉಂಟು ಅವರಿಗೆ. ಒಬ್ಬ ಮುಖ್ಯಮಂತ್ರಿಯವರು ದೇಶಕ್ಕೊಂದು ಆಳುವ ಶಕ್ತಿ ಉಂಟು ಅವ್ರ ಹತ್ರ. ಇರಲಿ, ಅವರು ಅಣಬೆ ತಿಂತಾರೆ ಅದು ಗೊತ್ತಾಯಿತು. ಈಗ ಈ 2 ಪದಾರ್ಥವನ್ನು ನಾವು ಈಗ ಬಿಡುಗಡೆ ಮಾಡಲಿಕ್ಕೆ ಉಂಟು. ಒಂದು ಮೈಮುನ ಮೇಡಮ್ ಆ ಪದಾರ್ಥ ತೆಗೆದುಕೊಳ್ಳಬೇಕು. ಅದೇನು ನೋಡೋಣ. ಅವರ ಕೈ ಕೊಡಿ ಸರ್, ಯಾರೊಬ್ಬರು ಹೆಲ್ಪ್ ಮಾಡಿ. ಮೈಮುನ ಕೈ ಕೊಡೋದನ್ನು ಮಹಾತಾಯಿ, ಆದರ್ಶ ತಾಯಿ ಕೊಡಿ. ಹಾಗೆ ಈ ಕಡೆಯಿಂದ ಕಣಂತೂರು ಸರ್, ಚಂದ್ರ ಸಣ್ಣ ಹಿಡೀರಿ ಸರ್. ಗೊತ್ತಿಲ್ಲ, ನೀವು ಬಹಳ ಪಂಡಿತರಿದ್ದೀರಿ, ಅದನ್ನು ಹಿಡ್ಕೊಳ್ಳಿ ಸರ್. ಹೌದು ಸರ್, ಇದು ಸರ್ ಶಿವಪ್ರಸಾದ್ ಸರ್, ಇದು ಏನು ತೆಗೆದು ಹೇಳಿ ಸರ್, ಅದು ಏನು ಅಂತ ಮುಚ್ಚಾಲೆ ಎಲೆಯನ್ನು ತಗೊಳ್ಳುವ. ಏನು ಸರ್ ಅದು? ಅಣಬೆಯ ಉಪ್ಪಿನಕಾಯಿ. ಸೆಮೀಮಾ ಅವರೇ ಇದನ್ನು ಓಪನ್ ಮಾಡಿ. ಹಾಂ, ಇದು ಏನು ಮೇಡಮ್ ಇದು? ಅಣಬೆ ಪಲ್ಯ, ಮಶ್ರೂಮ್ ಪಲ್ಯ. ಹಾಗೆ ಎಲ್ಲಿ ಇಟ್ಬಿಡಿ ಸರ್, ಹಾಗೆ ಇಟ್ಬಿಡಿ. ಈಗ ನಾವು ಈ ಅಣಬೆದೆ ತೆಗೆದುಕೊಳ್ಳುವ. ಇದು ಮತ್ತೆಲ್ಲರಿಗೂ ಊಟಕ್ಕೆ ಒಂದು ಐಟಮ್ ಅದೇ ಇದೆ, ಉಪ್ಪಿನಕಾಯಿ ಮತ್ತು ಪಲ್ಯ. ನೀವು ಇಲ್ಲಿ ಬಂದವರು ತಿನ್ನಲಿಕ್ಕೆ ಶುರು ಮಾಡಿ, ಆಮೇಲೆ ಮಾಡುವುದು. ಬೇರೆ ತಿನ್ನಿಸಲಿಕ್ಕೆ ನೋಡಿ, ಒಳ್ಳೆಯದಾಗ್ತದೆ. ಆಹಾರವೇ ಔಷಧಿ. ಇದು ನಾವು ತಿಂತೇವೆ, ವಾರಕ್ಕೊಂದು ನಾವು ತಿನ್ನಲಿಕ್ಕೆ ಶುರು ಮಾಡಿದ್ದೇವೆ. ತುಂಬ ಚೆನ್ನಾಗಿ ಉಂಟು. ನಾನು ಹೇಳಿದ 2 ತಿಂಗಳಲ್ಲಿ ದೊಡ್ಡ ಸುದ್ದಿ. ಸಾಧಾರಣ ಕನ್ನಡದ ಮಾಧ್ಯಮಗಳು ಎಲ್ಲ ಕವರ್ ಆಯಿತು. ಡೈಜಿ ಒಳ್ಳೆಯಲ್ಲಿ ಕವರ್ ಆಯಿತು, ಕನ್ನಡ ಇಂಗ್ಲೀಷ್ ಪತ್ರಿಕೆ ಕವರ್ ಆಯಿತು. ಇವರ ಕಥೆ ಮೊದಲ ಕಥೆ ಮಾಡಿದ್ದು ನಮ್ಮ ಅನ್ಸರ್ ಅವರು, ಅಲ್ಲಿದ್ದಾರೆ. ಗೋವಾದಿಂದ ಉತ್ತರ ಕರ್ನಾಟಕದವರು ಜನ ಬರಲಿಕ್ಕೆ ಶುರು ಮಾಡಿದ್ದಾರೆ. ಮುಂದೆ ಸಿರ್ಸಿಯವರು ಬಂದಿದ್ದರು ಇವರ ಮನೆಗೆ. ಒಂದು ತರಬೇತಿ ಶುರುವಾಗಿದೆ. ಅತಿ ಜರೂರಾಗಿ ಬಾಳೆಪುಣಿ ಸುತ್ತಮುತ್ತ ಇರುವ 10 ಪಂಚಾಯತ್ ವ್ಯಾಪ್ತಿಯ 100ಕ್ಕೂ ಹೆಚ್ಚು ಮಹಿಳೆಯರು ಈ ತರಬೇತಿಗೆ ಸಿದ್ಧರಾಗಿದ್ದಾರೆ. ತರಬೇತಿ ಇಲ್ಲಿಯೇ ನಡೆಯುತ್ತದೆ. ಇಲ್ಲಿ ತರಬೇತಿ ನಡೆಯುವುದು ಮಾತ್ರ ಅಲ್ಲ, ಈ ಕೇಂದ್ರ ಕೂಡ ಅಣಬೆ ಉತ್ಪಾದನಾ ಕೇಂದ್ರ ಆಗ್ತದೆ. ನಮ್ಮ ಉದ್ದೇಶ ಏನು? ನಮ್ಮ ಜೀಪಿಗೆ ಬೇಕಾದ ಡೀಸೆಲನ್ನು ಅಣಬೆ ಕೃಷಿ ಮಾಡಿ ಮಾರಿ ಡೀಸೆಲಿಗೆ ಹಣ ಆಗಬೇಕು ಅಂತ ನನ್ನ ಸಂಕಲ್ಪ. ಸಾಧ್ಯ ಉಂಟು ಸರ್? ಸಾಧ್ಯ ಉಂಟು, 100% ಸಾಧ್ಯ. ರಜಾಕ್ ಅವರು ಅಣಬೆ ಕೃಷಿ ಮಾಡಿ ಸಂಸಾರ ನಡೆಸ್ತಾರಂತಾದರೆ ನಮಗೆ ಅಣಬೆ ಕೃಷಿ ಮಾಡಿ ಸಂಸ್ಥೆ ನಡೆಸಬೇಕು ಅಂತ ನಮ್ಮ ಸಂಕಲ್ಪ. ನೋಡೋಣ ಏನಾಗುತ್ತೆ ಅಂತ. ಸರ್ 2 ಮಾತು. ಅಣಬೆ ಕೃಷಿ ಮಾಡಿ ಅದು ಸೋಲುವ ಯಾವುದೇ ಒಂದು ನಿರ್ಭೀತಿ ನಮಗೆ ಇಲ್ಲ. ಮುಖ್ಯವಾಗಿ ಅಂತೇಳಿದರೆ ಅದನ್ನು ತಿನ್ನುವಂಥ ಪದ್ಧತಿಯನ್ನು ನಾವು ರೂಢಿ ಮಾಡಿಕೊಳ್ಬೇಕು. ಅದು ಯಾಕೆ ತಿನ್ನಬೇಕು, ಯಾವುದಕ್ಕೋಸ್ಕರ ತಿನ್ನಬೇಕು? ಆರೋಗ್ಯಕ್ಕೋಸ್ಕರ ತಿನ್ನಬೇಕು. ಅದು ಬಿಟ್ಟು ಆರೋಗ್ಯಕ್ಕೋಸ್ಕರ ತಿನ್ನುವುದರಿಂದ ನಮಗೆ ನಾವು ಎಲ್ಲರೂ ಮಾಡಿ ಅಂತ ಒಂದು ಮೆಸೇಜನ್ನು ನಾನು ಎಲ್ರಿಗೂ ಕೊಡ್ತಾಯಿದ್ದೇನೆ. ಎಲ್ಲರೂ ಮಾಡಬೇಕು, ಎಲ್ಲರ ಮನೆಯಲ್ಲಿ ಮಾಡಿ ಅವರು ಸ್ವಂತ ಮಾಡಿ ತಿನ್ನಿ. ಮೊನ್ನೆ ಶಿವಮೊಗ್ಗದಲ್ಲಿ ಸಮುದಾಯ ರೇಡಿಯೋದಲ್ಲಿ
ಆನ್ಲೈನ್ ಪ್ರೋಗ್ರಾಮ್ ಮಾಡಿದ್ದಾರೆ ಇವರು. ಇನ್ನು ಮುಂದೆಗೆ ಆನ್ಲೈನ್ ಟ್ರೈನಿಂಗ್ ಮಾಡಲಿಕ್ಕೆ ಕೂಡ ಸಾಧ್ಯ ಉಂಟು ಅನಬೆದ್ದು. ಫಸ್ಟ್ ಆಫ್ಲೈನ್ ಮಾಡೋದು, ಆಮೇಲೆ ಆನ್ಲೈನ್ ಟ್ರೈನಿಂಗ್ ಮಾಡಲಿಕ್ಕೆ ಕೂಡ ರಜಾಕ್ ಅವರು ಸಿದ್ಧರಿದ್ದಾರೆ. ಇವರು ಸಾಮಾನ್ಯ ವ್ಯಕ್ತಿಯಲ್ಲ, ವಿದೇಶದಲ್ಲಿ ಹೋಗಿ ಬಂದವರು, ವಿದೇಶದಲ್ಲಿದ್ದವರು, 2-3 ದೇಶ ಸುತ್ತಿದವರು, ಅಲ್ಲಿ ಕೆಲಸ ಮಾಡಿದವರು. ನಮ್ಮ ಬಾಳೆಪುಣಿ ಅಣಬೆ ವಿದೇಶಕ್ಕೆ ಎಕ್ಸ್ಪೋರ್ಟ್ ಆಗಬೇಕು, ಆ ಪ್ರಯತ್ನದಲ್ಲಿದ್ದಾರೆ. ಆಗುತ್ತೆ. ನೀವು ನಂಬಲಿಕ್ಕಿಲ್ಲ, ಪುತ್ತೂರಲ್ಲಿ ಪಾನಿಪುರಿ ಹೇಳುವಂಥ ಒಂದು ಪದಾರ್ಥ ಸೆಲ್ಕೋ ಸಂಸ್ಥೆ ಕೈ ಜೋಡಿಸಿದ್ದರಿಂದ ಕೆಲವೇ ಸಮಯದಲ್ಲಿ 1 ವಾಹನ ಇದ್ದವರು ಇವತ್ತು 5 ವಾಹನ ಅವರ ಹತ್ರ ಇದೆ. 5 ವಾಹನ ಇದೆ ಪಾನಿಪುರಿಯಲ್ಲಿ. ಒಂದಷ್ಟು ವ್ಯಾಪಾರ ಆಗ್ತಾಯಿತ್ತು, ಈಗ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಮುಂದಿನ ದಿನಗಳಲ್ಲಿ ಆ ಪಾನಿಪುರಿ ನಿಮ್ಮ ಗೂಗಲ್ಗೆ ಹೋದರೆ ನೋಡ್ಬೋದು, ನೀವು ಖರೀದಿ ಮಾಡ್ಬೋದು. ಮೇಡಮ್, ಇವರು ನಮ್ಮ ಇದು ಕಮ್ಯುನಿಟಿ ಸ್ಕೂಲ್ ಅಥವಾ ಕಮ್ಯುನಿಟಿ ಕಾಲೇಜ್, ಕಮ್ಯುನಿಟಿ ಯೂನಿವರ್ಸಿಟಿ ಹೋಗುವುದಿಲ್ಲ, ಯೂನಿವರ್ಸಿಟಿ ಕಾಲೇಜ್, ಕಮ್ಯುನಿಟಿ ಕಾಲೇಜ್. ಈ ಕಾಲೇಜ್ ಒಂದು ಪ್ರಾಧ್ಯಾಪಕರು ಇವರು ರಜಾಕ್ ಸರ್. ಈಗ ಈ ಕಡೆ ಥ್ಯಾಂಕ್ ಯು ಸರ್. ಈ ಕಡೆ ಮೈಮುನ ಮೇಡಮ್ ಇದ್ದಾರೆ. ಮೈಮುನ ಮೇಡಮ್ನ ಕತೆ ನೀವು ನೋಡಿದ್ದೀರಿ, ಕೇಳಿದ್ದೀರಿ. ನಾವು ಹಲವು ಬಾರಿ ಹೋಗಿದ್ದೇವೆ, ಮತ್ತೆ ಮತ್ತೆ ಹೋಗಬೇಕು ಅಂತ ಇರುವ ಸ್ಥಳ ಮೈಮುನವರ ಡೈರಿ. ಆಗಿದೆ ತುಂಬ ನಾವು ಕಷ್ಟ ಬಂದಿದ್ದೇನೆ ಈ ಹಸು ಸಾಕುವಾಗ. ಫಸ್ಟ್ 1ಇಂದನೇ ಸ್ಟಾರ್ಟ್ ಮಾಡಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದೇನೆ ನಾನು. ಥ್ಯಾಂಕ್ ಯು ಮೇಡಮ್. ಈ ಮೇಡಮ್ ಮರ್ಜಿನಾ ಮೇಡಮ್, ಇವರು ಸ್ವಲ್ಪ ಮುಂದೆ ಬನ್ನಿ. ಇವರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ. ಮಾತಾಡಿ ಸ್ವಲ್ಪ, ನಮ್ಮ ಮಹಿಳೆಯರಿಗೆ ಪ್ರೇರಣೆ ಕೊಡಿ. ಅಂದರೆ ನಾವು ಹಸು ಸಾಕಿ ಈಗ 2 ವರ್ಷ ಆಯಿತು. ಹಸು ಅಂದರೆ ನಮಗೆ, ಅಂದರೆ ನನ್ನ ಅಪ್ಪನ ಡ್ರೀಮ್ ಒಂದು ಫಿಲ್ ಮಾಡಲಿಕ್ಕೆ, ನಾನು ಎಲ್ಲ ಇದರಲ್ಲಿ ಹೇಳ್ತೇನೆ, ಅಂದರೆ ನನ್ನ ಅಪ್ಪಂದೊಂದು ಡ್ರೀಮ್ ಒಂದು ಫಿಲ್ ಮಾಡಲಿಕ್ಕೆ ನಾವು ಪುನಃ ಹಸು ಸಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ಹೆಣ್ಣು ಮಕ್ಕಳಿಗೆ ಒಂದು ಮದುವೆ ಮಾಡಬೇಕಂತ, ಅದು ನಾವು ಫಿಲ್ ಮಾಡ್ತೇವೆ ಅಂತ. ಈಗ ನಾವು ಹೊಸ ಇದು ಕೂಡ ಮಾಡ್ತಿದ್ದೇವೆ, ಶೆಡ್. ಅದರಿಂದ ನಾವೀಗ ಹಸು ಜಾಸ್ತಿ ಮಾಡ್ತಾ ಇದ್ದೇವೆ ಈಗ. ಕರಾಟೆಯಲ್ಲಿ ಮತ್ತೆ ಫುಟ್ಬಾಲ್ ಕರಾಟೆ ಪ್ರತಿಯೊಂದರಲ್ಲಿ ಇವರ ಕನಸೇನೆಂದರೆ IAS ಮಾಡಬೇಕು ಅಂತ. IAS ಖಂಡಿತ ಆಗುತ್ತೆ ಇವರದ್ದು. ಯಾಕೆಂದರೆ ಸತ್ತರ್ ಸರ್ ಇಲ್ಲಿದ್ದಾರೆ, ಹೋದ್ರ ಸತ್ತರ್ ಸರ್ ಇದ್ದಾರಲ್ಲ, ಇರಲಿ ನೋಡಿ. ಹರೇಕಳದಲ್ಲಿ ಒಂದು ಗ್ರಾಮ ಸೌಧ ಆಗಿದೆ, ವಿಧಾನಸೌಧ ಥರ. ಒಂದು ಹೈನುಗಾರಿಕೆ ಉಂಟು, 2 ಕೋಟಿ ಆಸ್ಪತ್ರೆ ಆಗಿದೆ, ಒಂದು ಸೇತುವೆ ಆಗಿದೆ, ವಿಶೇಷ ಅಪರೂಪದ ಸೇತುವೆ. ಆ ಗ್ರಾಮದಲ್ಲಿ ಕಸ ಇತ್ತು. ಕಸ ಒಂದು ಮುಕ್ತ ಆದರೆ ಆ ಗ್ರಾಮ ಒಂದು ಜಗತ್ತಿಗೆ ಒಂದು ಗಮನ ಸೆಳೀತದೆ. ಆ ಗ್ರಾಮದ ಕಸವನ್ನು ಮುಕ್ತ ಮಾಡಲಿಕ್ಕೆ ಈ ಚಿಕ್ಕ ಹುಡುಗಿ ಸಂಕಲ್ಪ ಮಾಡಿದ್ದಾರೆ. ಚಂದ್ರಾಸನ್ನ ಸಂಕಲ್ಪ ಮಾಡಿದ್ದು ಮಾತ್ರ ಅಲ್ಲ, ಏನೋಪಾಯ ಒಂದು ಸಂಸ್ಥೆಯ ವಿದ್ಯಾರ್ಥಿಗಳನ್ನು ಆ ಗ್ರಾಮಕ್ಕೆ ಕರೆದುಕೊಂಡು ಹೋಗಿ 1 ವಾರ ಸ್ವಚ್ಛತೆಗಾಗಿ ಶ್ರಮದಾನ ಮಾಡಲಿಕ್ಕೆ ಕಾರ್ಯಕ್ರಮ ರೂಪಿಸಿದ್ದಾರೆ. ನಿಮ್ಮ ವಯಸ್ಸೆಷ್ಟು? 19. ಇನ್ನೊಂದ್ಸರಿ ಕ್ಲಾಪ್ ಕೊಡಿ. 19 ವರ್ಷದ ಹುಡುಗಿ, ಬಿಕಾಮ್ ಸೆಕೆಂಡ್ ಇಯರ್ ಇದ್ದಾರೆ. 19 ವರ್ಷ. ಆ ಗ್ರಾಮದ ಕಸ ಮುಕ್ತ ಮಾಡಲಿಕ್ಕೆ ಸಂಕಲ್ಪ ಮಾತ್ರ ಮಾಡಿದ್ದಲ್ಲ, ಏನೋಪಾಯ ಸಂಸ್ಥೆಯ ವಿದ್ಯಾರ್ಥಿ ಕರ್ಕೊಂಡು ಹೋಗಿ 1 ವಾರ ಗ್ರಾಮದಲ್ಲಿ ಶ್ರಮದಾನ ಮಾಡಿಸಿ ತ್ಯಾಜ್ಯ ಮುಕ್ತ ರಸ್ತೆ ಮಾಡಲಿಕ್ಕೆ ಸಂಕಲ್ಪ ಮಾಡಿದ ಒಂದು ಅಪರೂಪದ ಭಾಳ ಬುದ್ಧಿವಂತ ಹುಡುಗಿ. ನಮ್ಮ ಹರೇಕಳಕ್ಕೆ ಮಾತ್ರ ಅಲ್ಲ, ಬಾಳೆಪುಣಿಗೂ, ನಮ್ಮ ಜಿಲ್ಲೆಗೂ, ನಮ್ಮ ದೇಶಕ್ಕೂ ಒಂದು ವರದಾನ ಆಗುವಂಥ, ಶಕ್ತಿ ಆಗುವಂಥ ಈ ವಿಶೇಷ ಹುಡುಗಿಯ 2 ಮಾತು ಕೇಳಬೇಕು. It's like been my experience being an NSS volunteer in Enopaya Institute. I am here standing to society services, one because of my dad and my parents. Another thing, it's a support of our college. We have conducted more than 50 plus camps like Adhyapan, where we give a government school skill program where English spoken classes will be conducted, and donation drive. Last time we recently connected a donation drive at State Bank, where we donated many bed sheets, dress and food for the street poor needies, and we also provided some fundings for the needies in the hospitals, and many upcoming programs we have held. We have in the achievement of doing so with the support of our college. So it's been like continuing NSS. So I am here just because of my parents and member of NSS, that's it. 100% IAS ಆಫೀಸರ್ ಆಗುವಂಥದ್ದು, ಅದರ ಲಕ್ಷಣ ಅಂಥದ್ದು ಬೆಳೆಯ ಸಿರಿ ಮೊಳಕೆಯಲ್ಲಿ ಹೇಳಿದ ಹಾಗೆ ಆ ಒಂದು ಶಕ್ತಿ, ಒಂದು ಪ್ರತಿಭೆ ಎಲ್ಲವೂ ಉಂಟು. ಸಾಮಾನ್ಯವಾಗಿ ಈ ನಮ್ಮ ಸಮುದಾಯದಲ್ಲಿ ಮನೆಯಿಂದ 4 ಗೋಡೆ ಒಳಗೆ ಹೆಚ್ಚಿರುವಂಥ ಈ ಮಹಿಳೆಯರು ಈ ಕಾಲದಲ್ಲಿ ನೀವು ಫುಟ್ಬಾಲಲ್ಲಿ, ಕರಾಟೆಯಲ್ಲಿ ತೊಡಗಿಸಿಕೊಂಡದ್ದು ಮತ್ತು IAS ಮಾಡೋ ಕನಸು ಕಂಡದ್ದು, NSS ವಾಲಂಟಿಯರ್ ಆಗಿ ನಿಮ್ಮ ಗ್ರಾಮಕ್ಕೆ ಒಂದು ತಂಡವನ್ನು ಕರ್ಕೊಂಡು ಹೋಗುವಂಥ ಒಂದು
ಸಂಕಲ್ಪ ದೊಡ್ಡದು. ನಾವು ಅಲ್ಲಿ ಹರೆಕಳಕ್ಕೆ ಈಚೆಗೆ ಭೇಟಿ ಕೊಟ್ಟ ಮೇಲೆ ಒಂದು ರಸ್ತೆ ಕಸ ತೆಗಿಬೇಕಲ್ಲ, ಯಾರು ಹೋಗೋದು, ಯಾರನ್ನ ಕರ್ಕೊಂಡು ಚಿಂತನೆ ಮಾಡ್ತಾ ಇತ್ತು. ನಾವು ಚಿಂತನೆ ಮಾತ್ರ ಮಾಡಿದಿರಿ, ನೀವು ಕಾರ್ಯ ಆ್ಯಕ್ಷನ್ ಪ್ಲ್ಯಾನ್ ನೀವು ಮಾಡಿದ್ದೀರಿ. ನಮ್ಮ ಈ ಸಲದ ವಿಶ್ವ ಮಹಿಳಾ ದಿನಾಚರಣೆ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇದೆ. ಮುಂದೆ ನಮ್ಮ ಭವಿಷ್ಯವನ್ನು ಒಳ್ಳೆಯದು ಮಾಡುವಂಥದ್ದು, ಎಲ್ಲರಿಗೂ ಪ್ರೇರಣೆ ಕೊಡುವಂಥ ಮಾತು. ಅಲ್ಲವಾ 15 ತಾರೀಕು ಸ್ಟಾರ್ಟ್ ಅಂತ. 15ಕ್ಕೆ ಸ್ಟಾರ್ಟ್ ಕ್ಯಾಂಪು. 15ರಿಂದ 21ವರೆಗೆ ಕ್ಯಾಂಪ್ ಇದೆ. ನಾವು ಬರ್ತೇವೆ. ಹಾಂ, ವೆರಿ ಗುಡ್. ಈಗ ಜೊತೆ ನೋಡಿ 2 ಕೆಲಸ ಆಗಿದೆ ಇಲ್ಲಿ. ಹೈನೋದ್ಯಮ, ಕಸ ಮುಕ್ತ, ಸುಸ್ಥಿರ ಸ್ವಚ್ಛತೆ. ಈಗ ನಾವು ಇಲ್ಲಿದ್ದರೆಲ್ಲರೂ ಸುಸ್ಥಿರ ಸ್ವಚ್ಛತೆ ಮಾಡಬೇಕು. ಅಲ್ಲಿ ಲತಾ ಅವರು ತರಕಾರಿ ಮಾರಾಟದ ವ್ಯವಸ್ಥೆ ಮಾಡಿದ್ದಾರೆ. ನಾವು ಕಸದ ಮಾರಾಟ ಮತ್ತು ಖರೀದಿ ಎರಡೂ ಮಾಡ್ತೇವೆ. ಯಾವ ಕಸಕ್ಕೆ ಎಷ್ಟು ಹಣ ಉಂಟು ಹಾಕಿದ್ದೇವೆ ಅಲ್ಲಿ. ನೀವು ಕಸ ಆ ರೇಟಿಗೆ ನಾವು ಕಸ ತೆಗೆದುಕೊಳ್ತೇವೆ, ತಂದು ಕೊಟ್ಟರೆ. ಅಲ್ಲಿ ಕಸ ಉಂಟು, ಹಾಲಿನದು ಪ್ಯಾಕೆಟ್ ಉಂಟು, ಪೇಪರು ವೇಸ್ಟ್ ಉಂಟು, ಮತ್ತು ಕೆಲವು ಬೇರೆ ಪ್ಲಾಸ್ಟಿಕ್ ವಸ್ತು ನೋಡಿ ಅಲ್ಲಿ. ಕಸ ಉದ್ಯಮ ನಮ್ಮ ಗ್ರಾಮದಲ್ಲಿ ಕಸ ಉದ್ಯಮಿ ಅಂತ ಹೆಸರು ಮಾಡಿದವರು ಇಸ್ಮಾಯಿಲ್. ಒಂದು ಸಲ ಬನ್ನಿ ಸರ್ ಇಸ್ಮಾಯಿಲ್ ಅವರು. ನಮ್ಮ ಮೈಮುನ್ ಅವರು ಹೇಗೆ ಹೈನೋದ್ಯಮದಲ್ಲಿ ಸಾಧನೆ ಮಾಡಿದ್ದಾರಾ, ರಜಾಕ್ ಅವರು ಹೇಗೆ ಅಣಬೆಯಲ್ಲಿ ಸಾಧನೆ ಮಾಡಿದ್ದಾರಾ, ಇಸ್ಮಾಯಿಲ್ ಅವರು ಕಸೋದ್ಯಮದ ಬನ್ನಿ ಸರ್. ಕಸೋದ್ಯಮ ರಜಾಕ್ ನೀವು ಬಂದುಬಿಡಿ. ನೋಡಿ ಅವರು ಹೊರಗೆ ಕೂತಿದ್ದಾರೆ. ಅನ್ಸರ್ ಸರ್ ತಾವು ಬಂದುಬಿಡಿ. ಈ ಅನ್ಸರ್ ಅವರು ಈ ಮೇಡಮ್ ಕತೆ ಬರೆದಾಗಿದೆ, ಶೀಘ್ರದಲ್ಲಿ ಪುಸ್ತಕ ಬಿಡುಗಡೆ ಆಗಲಿ ಉಂಟು. ಇವರ ಬಗ್ಗೆ ಕತೆ ಬರೀಲಿಕ್ಕೆ ಉಂಟು. ಇಸ್ಮಾಯಿಲ್ ಅವರದ್ದು, ರಜಾಕ್ ಅವರದ್ದು ಕತೆ ಬರೀತಾರೆ ಅವರು, ಅನ್ಸರ್ ಅವರು. ಆಮೇಲೆ ಲತಾ ಮೇಡಮ್ ಅವರ ಕತೆ ಬರೀಲಿಕ್ಕೆ ಉಂಟು. ಅವರಿಗೆ ಬರೀಲಿಕ್ಕೆ ಶುರು ಮಾಡಿದ್ದಾರೆ. 10 ಮಂದಿ ಸ್ವ ಉದ್ಯೋಗಗಳದ್ದು ಸುಸ್ಥಿರ ಜೀವನೋಪಾಯ ಮಾಡುತ್ತಿರುವವರ ಕಥೆಯನ್ನು ಬರೀಲಿಕ್ಕೆ ಶುರು ಮಾಡಿದ್ದಾರೆ. ಇಸ್ಮಾಯಿಲ್ ಅವರು ಒಂದು ಮಾತು ಹೇಳಿ, ಏನು ಕಸದ ಬಗ್ಗೆ ಹೇಗುಂಟು ವ್ಯಾಪಾರ, ಎಷ್ಟು ಲಕ್ಷ ಉಂಟು ಲಾಭ? ಲಾಭದ್ದು ಏನು ನಾನು ಅದು ಲೆಕ್ಕ ಮಾಡಲಿಲ್ಲ. ಲಾಭಕ್ಕಾಗಿ ನಾನು ವ್ಯಾಪಾರ ಮಾಡಲೇ ಇಲ್ಲ. ಮೈಮನ್ ಹತ್ರ ನೀವು ಲಾಭಕ್ಕಾಗಿ ವ್ಯಾಪಾರ ಇಲ್ಲ ಮಾಡಲಿಲ್ಲ. ಮಾಡಿದರೆ ನಾನು ಈಗ ಇರ್ತಾ ಇರಲಿಲ್ಲ. 40 ವರ್ಷ ಆಯ್ತು ವ್ಯಾಪಾರ ಮಾಡೋದು. ನಾನು ಈಗ ಇರ್ತಾ ಇರಲಿಲ್ಲ. ಮಾಡ್ತೇನೆ ನಮ್ಮ ಖರ್ಚಿಗೆ ಇದಕ್ಕೆ ತಕ್ಕ ಅಷ್ಟೇ, ಬೇರೆ ಏನಿಲ್ಲ. ಧನ್ಯವಾದಗಳು ಇಸ್ಮಾಯಿಲ್ ಅವರೇ. ಮೇಡಮ್ ಇವರು ಕೂಡ ನಿಮ್ಮ ಹಾಗೆ ಸ್ವಲ್ಪ ದಾನಿ. ಇವರು ಕೂಡ ನಿಮ್ಮ ಥರ, ನೀವು ಕೂಡ ಮಹಾದಾನಿ, ಇವರು ದಾನಿ. ಎಲ್ಲರೂ ದಾನಿಗಳಾಗಬೇಕು. ನಾವು ಇನ್ನು ಹೆಚ್ಚು ಮುಂದೆ ಹೋಗೋದಿಲ್ಲ. ಅನ್ಸರ್ ಸರ್, ಸತ್ತರ ಸರ್ ಬಂದುಬಿಡಿ, ಕಾರ್ಯಕ್ರಮ ಮುಗಿಸ್ತೇವೆ. ಈಗ ಇನ್ನೊಬ್ಬರು ಬರಬೇಕಿತ್ತು, ಸುಧಾಕರ್ ಅಂತ ಹೇಳಿ, ಬಂದರೆ ಗೊತ್ತಿಲ್ಲ. ಸುಧಾಕರ್ ಅವರು 18 ವರ್ಷಗಳಿಂದ ಹೋಳಿಗೆ ಮಾಡೋದು. ಹೋಳಿಗೆ ಮಾಡಲಿಕ್ಕೆ 6 ಮಂದಿ ಕೆಲಸಗಾರರು, 18 ವರ್ಷ ಹೋಳಿಗೆ ಮಾಡೋದು, ದಿವಸಕ್ಕೆ 3000 ಹೋಳಿಗೆ. ಆ ಸುಧಾಕರ್ ಕಲಿತದ್ದು 4ನೇ ಕ್ಲಾಸ್ ಅಂತೆ. ಹೆಂಡತಿಗೆ PhD ಮಾಡಿಸಿದ್ದಾರೆ. ಮದುವೆ ಆದ ನಂತರ 1 ಡಿಗ್ರಿ ಮಾಡಲಿಕ್ಕೆ, 2 ಡಿಗ್ರಿ ಮಾಡಲಿಕ್ಕೆ ಬೆಂಬಲ ಕೊಟ್ಟ ಸುಧಾಕರ್ ಅವರು ನಮಗೆ ಒಂದು ದೊಡ್ಡ ಗುರು. ಅವರು ನಮಗೆ ಮುಂದೆ ಗೆಸ್ಟ್ ಪ್ರಾಧ್ಯಾಪಕರು, ಅತಿಥಿ ಪ್ರಾಧ್ಯಾಪಕರು ಹೇಳಿದ ಹಾಗೆ ಸುಧಾಕರ್ ಭಟ್ರು ಅವರಿರ್ಬೋದು, ರಜಾಕ್ ಅವರು, ಇಸ್ಮಾಯಿಲ್ ಅವರು, ಮೈಮನ್ ಅವರು, ಮತ್ತು ಲತಾ ಅವರು, ಇನ್ನೂ ಕೆಲವರು ಇಲ್ಲಿ ಇದ್ದಾರೆ ಸಾಧನೆ ನಮಗೆ ಪ್ರಾಧ್ಯಾಪಕರ ಕೆಲಸ ಮಾಡುವವರು. ಇಲ್ಲಿಗೆ ಅನ್ಸರ್ ಒಂದು ಸಲ ಬರಬೇಕು, ಬಾಳೆಪ್ಪನ ಇದ್ರೂ ಬರಬೇಕು ಒಂದು ಸಲ. ಬಾಳೆಪ್ಪನ ಗುರಪ್ಪ ಸರ್, ಅನ್ಸರ್ ಸರ್ ಬಂದುಬಿಡಿ. ಅನ್ಸರ್ ಬಂದು ಒಂದು ಮಾತು ಹೇಳಬೇಕು. ನೀವು ಯಾಕೆ ಮೈಮುನನ ಕಥೆ ಮಾಡಲಿಕ್ಕೆ ನೀವು ಪ್ರೇರಣೆ ಮಾಡಿದ್ದೀರಿ? ನಾವು ಕೊನೆಗೆ ಎಲ್ಲರೂ ಸೇರಿ ಒಂದು ಹಾಡು ಹೇಳಿ ನಮ್ಮ ಕಾರ್ಯಕ್ರಮ ಮುಗೀತೆ. ಬನ್ನಿ ಸರ್. ಈಗಾಗಲೇ ಮೈಮನ ಇವರು ಮತ್ತು ಮರ್ಜಿನ ಅವ್ರದ್ದು ಅವರ ಮನೆ ಈಗ ಬ್ಯುಸಿಯಾಗಿದೆ. ಎಲ್ಲೆಲ್ಲೊಂದು ಜನ ಬರ್ತಾ ಇದ್ದಾರೆ. ಅಬೂಬಕರ್ ಅವರು ಈಗ ಹೇಳಿದರು, ಮನೆಯಲ್ಲಿ ಈಗ ಕೂತ್ಕೊಳ್ಳಿಕ್ಕೆ ಪುರ್ಸತಿಲ್ಲ ಅಂತ ಬೈತಾಯಿದ್ರು ನನಗೆ, ಇನ್ನು ಬರೀಬೇಡ ಅಂತ. ರಜಾಕ್ ಅವರು ಅಣಬೆ ಕೃಷಿದ್ದು ಅವರು ಸಹ ಬರೆದು ಈಗ ಅವರು ಸಹ ಯೂನಿವರ್ಸಿಟಿ ಆಗಿದ್ದಾರಂತೆ. ನನಗೀಗ ಗೊತ್ತಾದದ್ದು. ಅದರ ನಂತರ ನಾನು ಆ ಕಡೆ ಹೋಗಲಿಲ್ಲ. ಇವರ ಮನೆ ಸಹ ಈಗಾಗಲೇ ಇವರದ್ದು ಪುಸ್ತಕ ಬಿಡುಗಡೆಗೆ ದಿನಾಂಕ ಒಂದೇ ಬಾಕಿ, ಎಲ್ಲ ಆಗಿದೆ. ಅದನ್ನು ಇವರ ಕೈಯಲ್ಲಿ ಒಪ್ಪಿಸಿಬಿಟ್ಟಿದ್ದೇನೆ. ಏಕೆಂದರೆ ಮಹಿಳಾ ಪ್ರೇರಣಾ ಕೇಂದ್ರ ಇದು ಆಗಿರೋದ್ರಿಂದ ಅದು ಇಲ್ಲಿಂದಲೇ ಹೊರಬರಬೇಕು ಅನ್ನೋಂಥ ಒಂದು ಅಭಿಲಾಷೆಯಲ್ಲಿ ಈಗಾಗಲೇ ಬರೆದು ಕೊಟ್ಟಾಗಿದೆ. 2-3 ಸಲ ಅದನ್ನು ತಿದ್ದಲಿಕ್ಕೆ ಮಾಡಿದರು. ಅದನ್ನು ತಿದ್ದಿ ಸಹ ನಮ್ಮ ಕೆಲಸ ಮಾಡಿ ಮುಗಿಸಿದ್ದೇನೆ. ಇನ್ನು ಇಲ್ಲಿಂದಲೇ ಇದು ಆಗಿ ಅದು ಮಹಿಳೆಯರಿಗೆ ಪ್ರೇರಣೆ ಆಗಬೇಕು. ಅದರ ಜೊತೆಗೆ ಒಂದು 10 ಮಂದಿಯನ್ನು ನಾವು ಆಯ್ಕೆ ಮಾಡಿದ್ದೇವೆ. ಒಂದು 6 ಮಂದಿ ಆಯ್ಕೆ ಆಗಿದೆ, ಇನ್ನೊಂದು 4 ಮಂದಿ ಆಯ್ಕೆ ಆಗಬೇಕು. 4 ಮಂದಿ ಎಲ್ಲರನ್ನು ಸೇರಿಸಿ ಇವರದರಲ್ಲಿ ಪ್ರಥಮವಾಗಿ ಇವರೆಲ್ಲ ಸೇರಿಕೊಂಡು ಅದೊಂದು ಪುಸ್ತಕವಾಗಿ ಹೊರ ತರಬೇಕು ಅಂತ ಒಂದು ಅಭಿಲಾಷೆ ಇದೆ. ಈಗಾಗಲೇ ನಮ್ಮ ಪಾವೂರು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಇಡೀ ಪಾವೂರು ಗ್ರಾಮದ ಇತಿಹಾಸವನ್ನು 6 ತಿಂಗಳು ನಾನು ಮತ್ತು ಹಂಸ ಮಲ್ಲರ್ ಪತ್ರಕರ್ತರು ಇಬ್ಬರು ಅಧ್ಯಯನ ಮಾಡಿ
ಮೊನ್ನೆ 1.5 ವರ್ಷದ ನಂತರ ಮೊನ್ನೆ ಬಿಡುಗಡೆ ಆಗಿದೆ. ಸಾಧಕರು 129 ಸಾಧಕರು, 135 ಹೆಸರುಗಳು, ಇಡೀ ಗ್ರಾಮದ ಚರಿತ್ರೆ ಅದರಲ್ಲಿದೆ. ಅಂಥದ್ದೇ ಒಂದು ಶೀಘ್ರದಲ್ಲೇ ಒಂದು 4 ತಿಂಗಳ ಒಳಗೆ ಹರೆಕಳದ್ದು ಸಹ ಬಿಡುಗಡೆ ಮಾಡಬೇಕು ಅನ್ನೋಂಥ ಅಭಿಲಾಷೆಯಲ್ಲಿ ನಾವಿದ್ದೇವೆ. ಬರೆಯಲಿಕ್ಕೆ ಶುರು ಮಾಡಿದ್ದೇವೆ. ಅದರಲ್ಲೂ ಸಹ ಮೈಮನವರು, ಹಾಜಬಾರು ಎಲ್ಲರೂ ಸಹ ಅದರಲ್ಲಿ ಸೇರಿಕೊಳ್ತಾರೆ. ಒಟ್ಟಿಗೆ ಹೇಳಬೇಕಾದ್ರೆ ಮೈಮನವ್ರದ್ದು ಟೋಟಲಿ ಆಗಿ ಎಲ್ಲದರಲ್ಲೂ ಸೇರ್ಪಡೆ ಆಗ್ತದೆ. ಇನ್ನು ಹೋಳಿಗೆ ಭಟ್ಟದ್ದು ಅವ್ರು ಹೇಳಿದರು, ನಿನ್ನೆ ಕರ್ಕೊಂಡು ಹೋಗಿದೆ ಇವರನ್ನೆಲ್ಲ ಅವರ ಮನೆಗೆ, ಖುಷಿಯಾಗಿದ್ದಾರೆ. ಅವ್ರದ್ದು ಸಹ ಇನ್ನು ಅವ್ರು ಬರಬೇಕಿತ್ತು, ಈಗ ಮಾತನಾಡಿದರು, ನಾನು ವಿಟ್ಲದಲ್ಲಿದ್ದೆ, ಬರಲಿಕ್ಕೆ ಆಗಲಿಲ್ಲ, ಖಂಡಿತವಾಗಿ ಸಂಜೆವರೆಗೆ ಬರ್ಬೋದು, ಆದರೆ ನೀವು ಇರುವುದಿಲ್ಲ. ಅವರು ಸಹ ಬರ್ತಾರೆ, ಅವ್ರದ್ದು ಸಹ ನಮ್ಮ ಕಥೆಯಲ್ಲಿ ಸೇರ್ಪಡೆ ಆಗ್ತದೆ. ಈ ಕಥೆಗಳ ನಡುವಲ್ಲಿ ನಂದು ವೃತ್ತಿ ಜೀವನ ಎಲ್ಲಿ ಬಿಡಬೇಕಾಗ್ತದೆ ಅನ್ನೋದು ಭಯ ಸಹ ಇದೆ. ಆದರೂ ಸಹ ನಡುವಲ್ಲಿ ಕೂತ್ಕೊಂಡು ಬರೆಯುವಂಥ ಪ್ರಯತ್ನವನ್ನು ಮಾಡ್ತೇವೆ. ಏಕೆ ಮಾಡ್ತೇವೆ ಅಂತ ಹೇಳಿದರೆ, ನಾವೀಗ ಪತ್ರಿಕಾ ವೃತ್ತಿಯಲ್ಲಿ ಇಷ್ಟು ವರ್ಷಗಳಲ್ಲಿ 17 ವರ್ಷಗಳಿಂದ ನೋಡಿಕೊಂಡು ಬಂದಂಥದ್ದು, ಡಿಗ್ರಿ ಮಾಡಿದವರು, ದೊಡ್ಡ ದೊಡ್ಡ ಪದವಿಯನ್ನು ಕಲಿತವರು, ಅವರಿಗೆ ಬೇಕಾದಂಥ ಕೆಲಸ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಹಿಡಿಯುವಂಥ ಒಂದೇ ದಾರಿ ಆತ್ಮಹತ್ಯೆ. ಆ ಆತ್ಮಹತ್ಯೆ ಮಾಡಿಕೊಳ್ಳುವವರು ಗಂಡ ಇಲ್ಲ, ಹೆಣ್ಮಕ್ಕಳು ಮಾತ್ರ ಇದ್ದಾರೆ ಅಂತ ಮೊನ್ನೆ ಒಂದು ಘಟನೆ ನಮ್ಮ ಕಣ್ಣೆದುರಲ್ಲಿ ಮಂಗಳೂರಿನಲ್ಲಿ ನಡೆಯಿತು. ಮಕ್ಕಳನ್ನು ಕೊಂದು ತಾವು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು. ಅಂತರಗಳ ಮಧ್ಯೆ ನೋಡುವ ಕಣ್ಣಲ್ಲಿ ನೀರು ಬರುತ್ತೆ. ತುಂಬ ಘಟನೆಗಳು ನಮಗೆ ಕಣ್ಣಲ್ಲಿ ನೀರು ತರಿಸಿದೆ. ಅಂಥವರ ಮಧ್ಯೆ ಪ್ರೇರಣೆ ಆಗಬೇಕು, ಮೈನ್ಮೋರವರು ಪ್ರೇರಣೆ ಆಗಬೇಕು, ಇವರು ಹಾರ್ಟ್ ಪೇಷಂಟ್ ಆಗಿರುವಂತಹ ರಜಾಕ್ ಅವರು ಪ್ರೇರಣೆ ಆಗಬೇಕು, ಹೋಳಿಗೆ ಭಟ್ಟು ಪ್ರೇರಣೆ ಆಗಬೇಕು. ಅವ್ರದ್ದು ಕಥೆಗಳು ಅದ್ಭುತವಾಗಿದೆ, ಅದೆಲ್ಲ ನಮಗೆ ಪ್ರೇರಣೆ ಆಗಿದೆ. ಅದನ್ನು ಒಂದು ಹಿಡ್ಕೊಂಡು ನಾನು ಪ್ರೇರಣೆಗಾಗಿ ಈ ಕಥೆಗಳನ್ನು ಬರೀತಾ ಇದ್ದೇನೆ. ಪುಸ್ತಕ ಶೀಘ್ರ ಬಿಡುಗಡೆ ಆಗಬೇಕು, ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ಹೇಳ್ಕೊಂಡು ಮಾತಿಗೆ ವಿರಾಮ ಇಟ್ಟೇನೆ. ಅವಕಾಶಕ್ಕಾಗಿ ವಂದನೆಗಳು. ಸಾಲ ತೆಗೆದಿದ್ದೀರಿ ನೀವು? 3 ಲಕ್ಷ. 3 ಲಕ್ಷ. ಧನ್ಯವಾದ ಮೇಡಮ್. 3 ಲಕ್ಷ ಸಾಲ ಮಾಡಿ ವ್ಯಾಪಾರ, ಊರಿಗೊಂದು ವ್ಯಾಪಾರ, ಎಲ್ಲ ಜನರಿಗೆ ಬೇಕಾದ ದಿನಸಿ ವಸ್ತು ಎಲ್ಲ ಅಲ್ಲಿ ಕೊಡ್ತಾರೆ. ಸೆಮೀಮಾ ಅವರು ಇತ್ತೀಚೆಗೆ ಅಪಘಾತ ಆಗಿ ಒಂದು ಕೈಯನ್ನು ಕಳೆದುಕೊಂಡರು, ಧೈರ್ಯ ಕಳೆದುಕೊಳ್ಳಿಲ್ಲ. ಕೈ ಕಳೆದುಕೊಂಡಿದ್ದರೆ ಧೈರ್ಯ ಕಳೆದುಕೊಳ್ಳಿಲ್ಲ. ಒಂದು ಕೈ ಹೋದರೂ ಕೈ ಇಲ್ಲ ಅಂತ ಮನಸ್ಸಿಗೆ ತಾರದೆ ದೊಡ್ಡ ಮುಂದೆ ಹೋಗ್ತಾ ಇರುವವರು ಸೆಮೀಮಾ ಉದ್ಯಮಿಗಳು. ಇನ್ನು ಆ ಕಡೆ ಹೊಡೆದರೆ ನಮ್ಮ ಜಯ ಅವರು ಸೌರ ವಿದ್ಯುತ್ತಿನಲ್ಲಿ ಜೆರಾಕ್ಸ್ ಮಿಷಿನ್ ಇಟ್ಟುಕೊಂಡಿದ್ದಾರೆ. ಸೌರ ವಿದ್ಯುತ್ತಲ್ಲಿ ಜೆರಾಕ್ಸ್ ಮಿಷಿನ್ ಇಟ್ಟುಕೊಂಡು ಮಳೆ ನೀರು ಕೊಯ್ಲು ಮಾಡಿ ಬಾವಿಗೆ ನೀರು ಬಿಟ್ಟುಕೊಂಡು ಪ್ರೇರಕಿಯಾಗಿ ಕೆಲಸ ಮಾಡುವವರು. ಮಂದಾರ ಒಕ್ಕೂಟದ ಅಧ್ಯಕ್ಷರು, ಸುಮಾರು 400 ಮಂದಿ ಅವರ ಒಕ್ಕೂಟದಲ್ಲಿದ್ದಾರೆ, ಅವರ ಅಧ್ಯಕ್ಷರಾಗಿದ್ದಾರೆ. ಅದೊಂದು ಮಾದರಿ ಉಂಟು. ಈ ಥರ ಮಾದರಿಗಳು ಮನೆಗೊಂದು ಮಾದರಿ. ಜಾಗೃತ ನಾರಿ ಪ್ರಗತಿಗೆ ದಾರಿ ಹೇಳಿದಾಗೆ ಮನೆಗೊಂದು ಮಾದರಿ ಆಗಬೇಕು. ಮನೆ ಮಾದರಿ ಆಗಬೇಕು ಅಂದರೆ ಮೊದಲು ಆ ಮನೆಯ ಮಹಿಳೆ ಜಾಗೃತಿ ಆಗಬೇಕು. ಸುಸ್ಥಿರ ಸಂಸಾರಕ್ಕೆ ಸ್ತ್ರೀ ಜಾಗೃತಿ, ಸುಸ್ಥಿರ ಸಂಸಾರಕ್ಕೆ ಸ್ತ್ರೀ ಜಾಗೃತಿ, ಸುಸ್ಥಿರ ಸಂಸಾರಕ್ಕೆ ನೀವು ಮನೆಯ ಮಹಿಳೆ ಜಾಗೃತಿ ಆಗದಿದ್ದರೆ ಸುಸ್ಥಿರ ಸಂಸಾರ ಸಾಧ್ಯ. ನೀವು ಸ್ತ್ರೀ ಜಾಗೃತಿ ಆಗಲಿ, ಸುಸ್ಥಿರ ಸಂಸಾರ ಖಾತರಿ. ಧನ್ಯವಾದಗಳು. ಈಗ ಇಬ್ಬರು ವ್ಯಕ್ತಿಗಳು, ಚಂದ್ರಸನ್ ಹೋದ್ರಾ ಸರ್? ಒಂದು ಮಾತು, ಒಂದು ಹಾಡು ಹೇಳಿ ನಾವು ಮುಗಿಸ್ತೇವೆ ಮತ್ತೆ. ಯಾಕೆಂದರೆ ಇಲ್ಲಿ ತುಂಬ ಮಂದಿ ಕೆಲಸಗಾರರಿರುವಾಗ, ಕೆಲಸವೇ ಮಾತನಾಡ್ತಿರುವಾಗ, ಇಲ್ಲಿ ಮಾದರಿ ಇರುವಾಗ ನಾವು ಮಾತಲ್ಲಿ ಏನು ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಆದರೂ ನಿಮ್ಮ ಮಾತು ಕೇಳಬೇಕು. ಯಾಕೆಂದರೆ ನೀವು ಕ್ಯಾನ್ಸರ್ ಗೆದ್ದವರು, ಕ್ಯಾನ್ಸರನ್ನು ಸೋಲಿಸಿದವರು ಭಾಳ ಜನ ಇಲ್ಲ. ನಮ್ಮದು ಒಬ್ಬರಿದ್ದಾರೆ. ಕ್ಯಾನ್ಸರ್ ರೋಗಿಗಳಿಗೆ ಅದು ದೊಡ್ಡ ವಿಷಯನಲ್ಲ ಅಂತ ಧೈರ್ಯ ತುಂಬುವಂಥ ವ್ಯಕ್ತಿ ಮಾನ್ಯ ನಮ್ಮ ಸ್ನೇಹಿತರು. ಅವರೊಂದೆರಡು ಮಾತು. ಕ್ಯಾನ್ಸರ್ ಬಂದಿದ್ದು ಹೌದು ನನಗೆ. ಕೊಲೋನೋ ಕ್ಯಾನ್ಸರ್ ಅಂತ ಹೇಳ್ತಾರೆ. ಅದು ದೊಡ್ಡ ಕರುಳಿನ ಕ್ಯಾನ್ಸರ್. ಹೆಚ್ಚಾಗಿ ಅದರಲ್ಲಿ ಬದುಕುವ ಚಾನ್ಸಸ್ ಕಡಿಮೆ ಯಾವಾಗಲೂ. ಮತ್ತೊಂದು ಸಲ ಬರುವಂಥ ಚಾನ್ಸ್ಗಳು ಹೆಚ್ಚು ಕೊಲೋನೋ ಕ್ಯಾನ್ಸರ್ನಲ್ಲಿ. ಆದರೆ ನನಗೆ 100% ಇವಾಗ ಗುಣ ಆಗಿದೆ. ಇವಾಗ ನಾನು ಏನು ಮಾಡ್ತಾ ಇದ್ದೇನೆ ಅಂತಂದರೆ, ಸಿಮರೋಬ ಅಂತೇಳಿ ಒಂದು ಮರ ಇದೆ, ಅದರ ಎಲೆಗಳ ಕಷಾಯವನ್ನು ಕುಡಿತೇನೆ. ಅದು ನಾನಾಗಿ ಮಾಡ್ಕೊಂಡಿದ್ದಲ್ಲ. ನೇಮಿಚಂದ್ರ ಅಂತ ಹೇಳುವ ವೈಜ್ಞಾನಿಕ ಲೇಖಕಿ, ವಿಜ್ಞಾನಿ ಮತ್ತು ಅವರು ಲೇಖಕಿ, ಅವರು ನನಗೆ ಅದನ್ನು ಹೇಳಿದ್ದು. ಅದನ್ನು ಅವರು ಇಲ್ಲಿ ಬಂದಿದ್ದರು. ಅದರ ವಿವರ ಹೆಚ್ಚಿನವರಿಗೆ ನಿಮ್ಗೆ ಗೊತ್ತಿರ್ಬೋದು. ಈಗ ನನ್ನ ಒಂದು ವಿಚಾರ ಏನು ಅಂತ ಹೇಳಿದರೆ, ನಾನು ಕ್ಯಾನ್ಸರ್ ಗೆದ್ದಿದ್ದೇನೆ. ಇನ್ನು ಯಾರಿಗಾದರೂ ಊರಲ್ಲಿ ಅಥವಾ ಪಕ್ಕದಲ್ಲಿ ನೀವು ಸಂಬಂಧಿಕರಲ್ಲಿ ಯಾರಲ್ಲಾದರೂ ಅಂತಹ ಡಿಸೀಸ್ ಇದ್ದರೆ ದಯವಿಟ್ಟು ಕೃಷ್ಣ ಅವರು ಶ್ರೀನಿಸರನ್ನು ಸಂಪರ್ಕಿಸಿ. ಒಂದು ಆಯುರ್ವೇದಿಕ್ ಅದಕ್ಕೆ ರೆಮಿಡಿ ಇದೆ, ಪರ್ಯಾಯ ವ್ಯವಸ್ಥೆ ಇದೆ. ಅದು ವಯನಾಡಿನ ತಿರುನೆಲ್ಲಿ ಅಂತ ಹೇಳುವಲ್ಲಿ ವೆಲ್ಲನ್ ವೈದ್ಯರು ಅಂತ ಹೇಳಿ ಅವರು ಇದ್ದಾರೆ. ಅವರು ಲಾಸ್ಟ್ ಸ್ಟೇಜಿಗೆ ಬಂದ ಕ್ಯಾನ್ಸರ್ನ ಕೂಡ ಗುಣಪಡಿಸ್ತಾರೆ. ಅಂದರೆ ಆಯುರ್ವೇದ ಅಂತ ಹೇಳಿದ್ದ ತಕ್ಷಣ ನಾವು
ಇವಾಗ ಅಲೋಪತಿಯಲ್ಲಿ ತಕ್ಷಣಕ್ಕೆ ಗುಣ ಆಗುವಂಥ ರೀತಿ ಅಲ್ಲ, ಅದನ್ನು ಸ್ವಲ್ಪ ದೀರ್ಘಕಾಲ ತಗೊಳ್ಬೇಕಾಗತ್ತೆ. ನಾನಿವಾಗ ಸಾಧಾರಣ ಒಂದು 8 ಜನ 9 ಜನನ ಕರ್ಕೊಂಡು ಹೋಗಿದ್ದೇನೆ. ನಿನ್ನೆ ಕೂಡ ಒಬ್ಬರು ಹೋಗಿದ್ದಾರೆ. ಅದರಲ್ಲಿ ಮೊದಲಿನಿಂದ ಹೋದವರ ರಿಸಲ್ಟ್ ನೋಡಿದರೆ ಇಲ್ಲಿ ಪಕ್ಕದ ನರಿಗಾನದವರು, ಅವರ ಹೆಸರು ಹೇಳೋದಿಲ್ಲ ನಾನು, ಅವರು ಆ್ಯಕ್ಚುಲಿ ಲೆಕ್ಚರರ್ ಆಗಿದ್ದಾರೆ. ಅವರ ಗಂಡನಿಗೆ ಕ್ಯಾನ್ಸರ್ ಆಗಿದೆ. ಅವರು ಕೈ ಬಿಟ್ಟಿದ್ದಾರೆ ಡಾಕ್ಟ್ರು. ಇವಾಗ 50% ಅವರಿಗೆ ಕಡಿಮೆ ಆಗಿದೆ ಅಂತೇಳಿ ನಿನ್ನೆ ಹೇಳಿದ್ದಾರೆ. ಸೊ ದಯವಿಟ್ಟು ಕ್ಯಾನ್ಸರ್ ಅಂದ ತಕ್ಷಣ ನೀವು ಭಯಪಡ್ಬೋದು, ಏನು ಅಗತ್ಯ ಇಲ್ಲ. ನಮಗೆ ತಲೆನೋವು ಬರ್ತದೆ, ಕಾಲು ನೋವು ಬರ್ತದೆ, ಸೊಂಟ ನೋವು ಬರ್ತದೆ, ಲೂಸ್ ಮೋಷನ್ ಬರ್ತದೆ, ಅಥವಾ ಮಲೇರಿಯಾ ಬರ್ತದೆ, ಇನ್ನೊಂದು ಬರ್ತದೆ. ಅದೇ ರೀತಿ ಇದು ಒಂದು ರೋಗ ಅಷ್ಟೇ. ಈ ರೋಗವನ್ನು ಗುಣಪಡಿಸಬಹುದು. ನಮ್ಮಲ್ಲಿ ಆತ್ಮಸ್ಥೈರ್ಯ ಬೇಕು. ನನಗೆ ಕ್ಯಾನ್ಸರ್ ಬಂದರೆ ಕ್ಯಾನ್ಸರ್ ಏನು ದೊಡ್ಡ ವಿಷಯ ಏನಲ್ಲ, ಎಲ್ರಿಗೂ ಬರುವ ಹಾಗೆ ನಮಗೂ ಬರುತ್ತೆ. ಈ ನಮ್ಮ ಇವಾಗಿನ ಆಹಾರ ಪದ್ಧತಿ, ಇವಾಗ ತಗೊಳ್ಳುವಂಥ ನೀರಿನ ಇದು, ಅದನ್ನೆಲ್ಲ ನಾವು ಇಲ್ಲಿ ಬರುವಾಗ ನಾವು ಕೇಳ್ತಾ ಇರ್ತೇವೆ. ಪ್ಲಾಸ್ಟಿಕ್ ನೀರಿನಲ್ಲಿ ಏನಾಗುತ್ತೆ, ಮತ್ತು ಬೇರೆ ನಾವು ಏನು ಹೇಳ್ತಾರೆ ಅದಕ್ಕೆ, ಫಾಸ್ಟ್ ಫುಡ್ ತಗೊಂಡ್ರೆ ಏನಾಗುತ್ತೆ ಎಲ್ರಿಗೂ ಗೊತ್ತು. ಅದನ್ನು ಪದೇ ಪದೇ ಹೇಳಬೇಕಾಗಿಲ್ಲ. ಆದರೆ ನಾನು ಇಲ್ಲಿ ಒಂದು ಒತ್ತಿ ಹೇಳ್ತಾ ಇರೋದು ಏನಂತಂದರೆ, ಯಾರಿಗಾದರೂ ಕ್ಯಾನ್ಸರ್ ಇದ್ದರೆ ನಮ್ಮ ಅಕ್ಕಪಕ್ಕದಲ್ಲಿ ಅದನ್ನು ಅಡಗಿಸಿಡೋದು ಬೇಡ. ಕ್ಯಾನ್ಸರ್ ಒಬ್ಬರಿಂದ ಒಬ್ಬರಿಗೆ ಹಬ್ಬೋದಿಲ್ಲ, ಇನ್ನೊಂದು ಒಬ್ಬರಿಂದ ಒಬ್ಬರಿಗೆ ಹೋಗೋದಿಲ್ಲ, ಅವರನ್ನು ಮುಟ್ಟೋದಕ್ಕೆ ಏನೋ ಹಿಂಜರಿಕೆ ಇಲ್ಲ. ಆದ್ದರಿಂದ ಅದನ್ನು ಅಡಗಿಸಿಟ್ಟು ಅವರು ನರಳಿ ಸಾಯುವಂತೆ ಮಾಡೋದು ಬೇಡ. ದಯವಿಟ್ಟು ನನ್ನ ನಂಬರು ಇದೆ. ಆದರೆ ಶೀನಾ ಸರ್ನ ಇದು ಮಾಡಿದರೆ ಅವ್ರು ನನ್ನನ್ನು ಭೇಟಿ ಆಗ್ತಾರೆ. ನಾನು ಅಲ್ಲಿ ಹೋಗುವಂಥ ವ್ಯವಸ್ಥೆಯನ್ನು ನಾನೇ ಮಾಡ್ತೇನೆ. 1 ಸಲ 2 ಸಲ ಕರ್ಕೊಂಡು ಹೋಗ್ತೇನೆ. ಅಲ್ಲಿ ನಿಮಗೆ ಅದಕ್ಕಿಂತ ಮೊದಲು ನಿಮ್ಮ ಕುಟುಂಬ ಸದಸ್ಯರಲ್ಲಿ ಒಂದು ಚರ್ಚೆ ಮಾಡಿ ಅಲ್ಲಿ ತಗೊಂಡು ಹೋಗಿ. ನಿಮಗೆ ಏನಾದರೂ ಮಾಹಿತಿ ಬೇಕು ನಾನು ಅದನ್ನು ವಾಟ್ಸಪ್ನಲ್ಲಿ ಕಳಿಸ್ತೇನೆ. ಅದನ್ನು ನೋಡಿ ನಂತರ ಅಲ್ಲಿಗೆ ಹೋಗ್ಬೋದು. ದಯವಿಟ್ಟು ಯಾರಿಗಾದರೂ ಕ್ಯಾನ್ಸರ್ ಇದ್ದರೆ, ಅಕ್ಕಪಕ್ಕದಲ್ಲಿ ಇದ್ದರೆ ಅದನ್ನು ಅಡಗಿಸಿಡುವುದು ಬೇಡ ಅಂತೇಳಿ ಹೇಳಿ ನಮ್ಮವರಿಗೆ. ಕ್ಯಾನ್ಸರ್ ಗುಣಪಡಿಸಬಹುದು, ಕ್ಯಾನ್ಸರ್ ಖಂಡಿತ ಗುಣ ಆಗುತ್ತೆ. ಇಷ್ಟು ಮಾತ್ರ ಹೇಳ್ಬಲ್ಲೆ. ವೆರಿ ಗುಡ್ ಸರ್, ಥ್ಯಾಂಕ್ ಯು ಸರ್. ಆರೋಗ್ಯ ಮಿತ್ರರು, ನಮಗೆ ಆರೋಗ್ಯ ಮಿತ್ರರು, ಪಂಡಿತರು. ಇವರ ಇನ್ನೊಂದು ಪಂಡಿತರು ಕೇರಳದಲ್ಲಿದ್ದಾರೆ, ನಮಗೆ ಇವರೇ ಪಂಡಿತರು. ಕೇರಳದ ಪಂಡಿತರ ಹತ್ರ ಇವರು ತುಂಬ ಕರ್ಕೊಂಡು ಹೋಗ್ತಾರೆ. ಆ ಇಬ್ರಾಹಿಂ ಸರ್ ಎಲ್ಲ ಇವರು ಒಟ್ಟಿಗೆ ಹೋಗಿ ತುಂಬ ಸಲ ಬಂದಿದ್ದಾರೆ. ಇದನ್ನು ಮುಂದುವರಿಸುವ ಪಾತೂರ್ ಸರ್, ಈರಾ ಸತೀಶ್ ಇದ್ದೀರಿ. ಇವತ್ತಿನ ಕಾರ್ಯಕ್ರಮವನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಲಿಕ್ಕೆ ನೀವು ಸಹಕರಿಸಿದ್ದೀರಿ. ಇದು ಬಹಳ ವಿಶೇಷವಾದ ಕಾರ್ಯಕ್ರಮ. ಯಾಕೆಂದರೆ ಸಬಲೀಕರಣ ಅಂದರೆ ಹೇಳ್ತಾರೆ ಏನು ಸಾಮಾಜಿಕ ಸಬಲೀಕರಣ, ಆರ್ಥಿಕ ಸಬಲೀಕರಣ, ರಾಜಕೀಯ ಸಬಲೀಕರಣ, ಪರಿಸರಕ್ಕೆ ಸಂಬಂಧಪಟ್ಟದ್ದು, ಮತ್ತು ಸಾಂಸ್ಕೃತಿಕ ಸಬಲೀಕರಣ ಇದು ಕೊನೆಗೆ ಇಟ್ಟಿದ್ದಾರೆ. ಆದರೆ ಆರ್ಥಿಕ ಸಾಮಾಜಿಕಕ್ಕಿಂತಲೂ ಮೊದಲು ಬೇಕಾದ್ದು ಆ ಸಾಂಸ್ಕೃತಿಕ ಸಬಲೀಕರಣ. ಅದು ಇದ್ಬಿಟ್ರೆ ಯಾವುದೇ ವ್ಯಕ್ತಿ ಅಡ್ಡದಾರಿ ಹಿಡಿಯುವುದಿಲ್ಲ, ಇನ್ನೊಬ್ಬರಿಗೆ ತೊಂದರೆ ಮಾಡುವುದಿಲ್ಲ. ಅವನು ತೊಂದರೆ ಮಾಡಿಕೊಂಡ್ರು ಇನ್ನೊಬ್ಬರಿಗೆ ತೊಂದರೆ ಮಾಡಲಿಕ್ಕೆ ಬಿಡುವುದಿಲ್ಲ. ಆ ನಮ್ಮ ಸಂಸ್ಕಾರ, ಆ ಸಾಂಸ್ಕೃತಿಕ ಸಬಲೀಕರಣ ಅಂಥ ಒಂದು ಕಾರ್ಯಕ್ರಮ ಇವತ್ತು ಮಾಡಿದ್ದೀರಿ. ಇಂಥ ಕಾರ್ಯಕ್ರಮ ನಾವು ಮತ್ತೆ ಜೋಡಿಸ್ಕೊಂಡು ಹೋಗಲೇಬೇಕು. ಯಾಕೆಂದರೆ ನಮ್ಮ ಊರಲ್ಲಿ ಕತೆ ಹೇಳೋರು, ಹಾಡೋರಿದ್ದಾರೆ. ನಾವು ಇತ್ತೀಚೆಗೆ ಒಬ್ಬರನ್ನು ಭೇಟಿ ಮಾಡಿತ್ತು ಮಂಗಳೂರಲ್ಲಿ. ಅವರು ಅಂತಾರಾಷ್ಟ್ರೀಯ ಮಟ್ಟದ ಕತೆಗಾರರು. ಆ ಅಂತಾರಾಷ್ಟ್ರೀಯ ಮಟ್ಟದ ಕತೆಗಾರರು ಕತೆ ಹೇಳೋದು ಹೇಗೆಂದರೆ, ಆ ಮಕ್ಕಳಿಗೆ ಎಲ್ಲರಿಗೂ ಹೇಳ್ತಾರೆ ಬೇರೆ ಬೇರೆ ಕತೆ. ಅವರು ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ ರೀತಿಯಲ್ಲೇ ಅಭಿನಯ ಮಾಡ್ತಾ ಕತೆ ಹೇಳುವಂಥ ಒಂದು ಮಹಿಳೆಯನ್ನು ನೋಡಿದ್ದೀವಿ ನಾವು. ಆ ಮಹಿಳೆಗೆ ಒಬ್ಬರು ಸಹಾಯಕರು ಬೇಕು ಅಂತ ಹೇಳಿದ್ದಾರೆ. ಒಬ್ಬರು ಸಹಾಯಕರು ಬೇಕಂತ ಅವರೊಟ್ಟಿಗೆ ನಿಲ್ಲಲಿಕ್ಕೆ ನಾನು ಜಯನಿಗೆ ಹೇಳಿದ್ದೇನೆ, ಇದ್ದರೆ ಹೇಳಿ ಅಂಥವ್ರನ್ನ ಕರ್ಕೊಂಡು ಬರಲಿಕ್ಕಿದೆ. ಅವರಿಗೆ ನಮ್ಮ ತಂಡಕ್ಕೆ ನಮ್ಮನ್ನು ಪತ್ತೆ ಮಾಡಿ ಸೇರಿಕೊಂಡಿದ್ದಾರೆ. ನಾವು ಅವರ ಊರಿಗೆ ಹೋಗಿದ್ದೇವೆ, ಅವರ ಕಾರ್ಯ ನೋಡಿದ್ದೇವೆ. ಅದ್ಭುತವಾದ ಕತೆಗಾರ್ತಿ. ಆ ಕಥೆಯನ್ನು ಕೂಡ ಇಲ್ಲಿ ಮಾಡಿಸಲಿಕ್ಕುಂಟು. ನಾನು ಮತ್ತೊಂದು ಸಲ ಚಿತ್ತಾರ ಬಳಗಕ್ಕೆ ಒಂದು ವಿಶೇಷವಾದ ಅಪರೂಪವಾದ ಕಾರ್ಯಕ್ರಮವನ್ನು ಜೋಡಿಸಲಿಕ್ಕೆ ಪಾತೂರ್ ಸತೀಶ್ ನಿಮ್ಮ ಬಳಗ ಮತ್ತು ಸತೀಶ್ ಸ್ವಾತಿ ಅವರು ಕೂಡ ಇದೇ ಊರಿನವರು, ದೊಡ್ಡ ಒಂದು ಕಲಾವಿದರು. ಮೇಡಮ್, ಇವತ್ತಿನ ಸಲ ಸೇರಬೇಕು ಮಹಿಳೆಯರೆಲ್ಲ, ಮೀಟಿಂಗ್ಗಳನ್ನು ಮಾಡಬೇಕು, ಶಿಬಿರಗಳನ್ನು ನಡೆಸಬೇಕು, ತಿಳುವಳಿಕೆಯ ಪಡೆಯಬೇಕಮ್ಮ. ಹೆಬ್ಬೆಟ್ಟನ್ನು ಮರೆತಾಯ್ತು, ಪೆನ್ನು ಪುಸ್ತಕ ಹಿಡಿದಾಯ್ತು, ಓದು ಬರಹ ಕಲಿತಾಯ್ತಮ್ಮ, ಚೆನ್ನಾಗಿ ಮಕ್ಕಳ ಸಾಕಬೇಕು, ಶಾಲೆಗೆ ಅವರನ್ನು ಸೇರಿಸಬೇಕು, ಅವರ ಬಾಳಿಗೆ ಬೆಳಕ ನೀಡಬೇಕಮ್ಮ, ಮಂಗಳೂರು ತನಕ ಹೋಗಬೇಕು, SP ಯನ್ನು ಕಾಣಬೇಕು,
ಡಿಸಿಯನ್ನು ಕರೆತರಬೇಕು, ಡಿಸಿಯನ್ನು ಕರೆತರಬೇಕು. ಸೌಲಭ್ಯಗಳನ್ನು ಕೇಳಬೇಕಮ್ಮ, ಸೌಲಭ್ಯಗಳನ್ನು ಕೇಳಬೇಕಮ್ಮ. ಕಷ್ಟದ ಜೀವನ ಇಲ್ಲಿಗೆ ಸಾಕು, ಶಿಕ್ಷಣವನ್ನು ಪಡೆಯಬೇಕು, ಶಿಕ್ಷಣವನ್ನು ಪಡೆಯಬೇಕು. ಸ್ವಸಹಾಯ ಸಂಘ ಬೆಳೆಸಬೇಕು, ನೆಮ್ಮದಿ ಜೀವನ ಮಾಡಬೇಕಮ್ಮ, ನೆಮ್ಮದಿ ಜೀವನ ಮಾಡಬೇಕಮ್ಮ. ಡಿಲ್ಲಿ ತನಕ ಹೋಗಬೇಕು, ದೇಶವನ್ನು ಸುತ್ತಬೇಕು, ಡಿಲ್ಲಿ ತನಕ ಹೋಗಬೇಕು. ಬಸ್ಸಲ್ಲೆಲ್ಲ ವಿಮಾನದಲ್ಲಿ ಹೋಗುವುದು, ಡಿಲ್ಲಿ ತನಕ ಹೋಗಬೇಕು, ದೇಶವನ್ನು ಸುತ್ತಬೇಕು. ಸಮಾಜದ ಬಗ್ಗೆ ಚಿಂತಿಸಬೇಕಮ್ಮ, ಸಮಾಜದ ಬಗ್ಗೆ ಹಿಡ್ಕೊಳ್ಳಿ ಸರ್, ಹಿಡ್ಕೊಳ್ಳಿ. ಒಂಟಿ ಬಾಳು ಸಾಕು, ಒಂಟಿ ಬಾಳು ಸಾಕು. ಒಗ್ಗಟ್ಟು ಆಗಬೇಕು, ಒಗ್ಗಟ್ಟು ಆಗ. ಶಿಕ್ಷಣವನ್ನು ಪಡೆಯಬೇಕಮ್ಮ, ಶಿಕ್ಷಣವನ್ನು ಪಡೆಯಬೇಕಮ್ಮ. ನಾವು ಶಿಕ್ಷಣವನ್ನು ಪಡೆಯಬೇಕಣ್ಣ. ಸ್ತ್ರೀ ಶಕ್ತಿ ಒಗ್ಗಟ್ಟಿನಲ್ಲಿ ಹೆಣ್ಣೊಂದು ಕಲಿತರೆ ಓದು ಕಲಿತ ನಾರಿ ಸುಖ ಸಂಸಾರಕ್ಕೆ ದಾರಿ. ಓದು ಕಲಿತ ನಾರಿ ಹೆಣ್ಣೊಂದು ಕಲಿತರೆ ಮನಸ್ಸು ಕಟ್ಟುವ, ಮನಸ್ಸು ಕಟ್ಟುವ. ಸ್ವಚ್ಛತೆಯೇ ಸಮೃದ್ಧಿ, ಸ್ವಚ್ಛತೆಯೇ ಸ್ವಾಭಿಮಾನಕ್ಕಾಗಿ, ಸ್ವಾಭಿಮಾನಕ್ಕಾಗಿ. ಪೂರ್ಣ ಸ್ವಚ್ಛತೆ ಇರುವಲ್ಲಿ, ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ಅಂತರಂಗ ಬಹಿರಂಗ ಶುದ್ಧತೆ ನಮ್ಮನ್ನು ದೈವತ್ವಕ್ಕೆ ಕೊಂಡೊಯ್ಯುತ್ತದೆ. ಅಂತರಂಗ ಬಹಿರಂಗ ಶುದ್ಧತೆ ನಮ್ಮನ್ನು ದೈವತ್ವಕ್ಕೆ ಕೊಂಡೊಯ್ಯುತ್ತದೆ. ವಿಷಕಾರಿ ಪ್ಲಾಸ್ಟಿಕ್, ಅಪಾಯಕಾರಿ ಪ್ಲಾಸ್ಟಿಕ್, ಪ್ಲಾಸ್ಟಿಕ್ ಚೀಲ ಬಿಡೋಣ, ಪ್ಲಾಸ್ಟಿಕ್ ಪ್ರೀತಿ, ಪ್ಲಾಸ್ಟಿಕ್ ತೋರಣ. ನಮ್ಮ ಮನೆ, ನಮ್ಮ ಮನಸ್ಸು, ನಮ್ಮ ಮನೆ, ನಮ್ಮ ಅಂಗಳ. ಸತ್ಯ ಹೇಳಿ, ನಮ್ಮ ರಸ್ತೆ ಸ್ವಚ್ಛ ಆಗಬೇಕು. ನಮ್ಮ ರಸ್ತೆ, ನಮ್ಮ ಚರಂಡಿ, ನಮ್ಮ ತೋಡು, ನಮ್ಮ ಗ್ರಾಮ, ನಮ್ಮ ಪಂಚಾಯತು, ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ಮನಸ್ಸು, ನಮ್ಮ ಮನಸ್ಸು ಕರೆಕ್ಟ್ ಪೂರ್ತಿ ಸ್ವಚ್ಛ ಆಗಿಲ್ಲ. ಯಾಕೆಂದರೆ ನಮ್ಮ ಜಗತ್ತು, ನಮ್ಮ ಸುತ್ತಮುತ್ತ ಪೂರ್ತಿ ಸ್ವಚ್ಛತೆ ಇಲ್ಲ. ನಮ್ಮ ಸುತ್ತಮುತ್ತ ಜಗತ್ತು ಪೂರ್ತಿ ಸ್ವಚ್ಛತೆ ಇಲ್ಲದಿದ್ದರೆ ನಮ್ಮ ಮನಸ್ಸು ಪೂರ್ತಿ ಸ್ವಚ್ಛ ಆಗುವುದಿಲ್ಲ. ನಮ್ಮ ಮನಸ್ಸು ಸ್ವಚ್ಛ ಆದರೆ ಇಡೀ ವಿಶ್ವ ಸ್ವಚ್ಛ ಆಗ್ತದೆ. ಅತ್ಯುತ್ತಮವಾದ ಕಾರ್ಯಕ್ರಮ ತಾವೆಲ್ಲರೂ ಬಂದು ನಡೆಸಿಕೊಟ್ಟಿದ್ದೀರಿ.